ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಉಪ್ಪಿನಂಗಡಿಯಲ್ಲಿ ಜಂಕ್ಷನ್ ಬಳಿ ನಡೆದಿರುವಂತಹ ಘಟನೆ. ಮುಸುಕುದಾರಿ ತಂಡದಿಂದ 3 ಯುವಕರ ಮೇಲೆ ತಲವಾರು ದಾಳಿ ನಡೆದಿದೆ. ತಲವಾರು ದಾಳಿಗೊಳಗಾದಂತಹ ಯುವಕ ಸ್ಥಿತಿ ಗಂಭೀರವಾಗಿದೆ. ಮುಸುಕುದಾರಿ ತಂಡದಿಂದ 3 ಯುವಕರ ಮೇಲೆ ತಲವಾರು ದಾಳಿ ನಡೆಸಿರುವಂತದ್ದು. ತಲವಾರು ದಾಳಿಗೊಳಗಾಗಿರುವಂತಹ ಯುವಕರ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಗಾಯಗೊಂಡವರು ಪುತ್ತೂರು ಹಾಗೂ ಮಂಗಳೂರು ಆಸ್ಪತ್ರೆಗೆ ದಾಖಲಾಗಿದೆ. ಉಪ್ಪಿನಂಗಡಿಯ ಜಂಕ್ಷನ್ ಬಳಿ ನಡೆದಿರುವಂತಹ ಘಟನೆ ಇದು. ಮುಸುಗುತಾರಿ ತಂಡದಿಂದ 3 ಯುವಕರ ಮೇಲೆ ದಾಳಿ ನಡೆದಿದೆ. ಗಾಯಗೊಂಡವರು ಪುತ್ತೂರು ಹಾಗೂ ಮಂಗಳೂರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಫಾಸ್ಟ್ ಫುಡ್ ಬಳಿ ನಿಂತಿದ್ದಂತಹ ಯುವಕರ ಮೇಲೆ ದುಷ್ಕರ್ಮಿಗಳ ತಂಡ ದಾಳಿ ಮಾಡಿದೆ. ಫಾಸ್ಟ್ ಫುಡ್ ಬಳಿ ಯುವಕರು ನಿಂತಿದ್ರು. ಈ ಸಂದರ್ಭ ದುಷ್ಕರ್ಮಿಗಳ ತಂಡ ಯುವಕರ ಮೇಲೆ ದಾಳಿ ಮಾಡಿದೆ. ಹಲ್ಲೆಗೊಳಗಾದವರಲ್ಲಿ ಅಶೋಕ್ ಶೆಟ್ಟಿ ಅನ್ನುವಂತಹ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಜೊತೆಗೆ ಇನ್ನಿಬ್ಬರ ಮಾಹಿತಿ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಸ್ಥಳದಲ್ಲಿ ಇದೀಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಉಪ್ಪಿನಂಗಡಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ನಿನ್ನೆಯೂ ಕೂಡ ಇದೇ ತರಹದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಉಪ್ಪಿನಂಗಡಿಯಲ್ಲಿ ನಡೆದಿತ್ತು. ಇದೀಗ ಇವತ್ತು ಕೂಡ ಸಂಜೆಯ ಹೊತ್ತಿನಲ್ಲಿ 3 ಯುವಕರ ಮೇಲೆ ತಲವಾರು ದಾಳಿ ನಡೆಸುವ ಮೂಲಕ ಜೊತೆಗೆ ಈ ಸಂದರ್ಭ ಉಪ್ಪಿನಂಗಡಿಯಲ್ಲಿ ಈ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವಲ್ಲಿ ಶ್ರಮಿಸ್ತಾ ಇದ್ದಾರೆ. ಮುಸುಕುದಾರಿ ತಂಡದಿಂದ 3 ಯುವಕರ ಮೇಲೆ ತಲವಾರು ದಾಳಿ ನಡೆಸಿರುವಂತದ್ದು. ತಲವಾರು ದಾಳಿಗೊಳಗಾದಂತಹ ಯುವಕರ ಸ್ಥಿತಿ ಇದೀಗ ಗಂಭೀರವಾಗಿರುವಂತದ್ದು ಅನ್ನುವಂತಹ ಮಾಹಿತಿ ಬಂದಿದೆ. ಜೊತೆಗೆ ಉಪ್ಪಿನಂಗಡಿಯ ಜಂಕ್ಷನ್ ಬಳಿ ಇಂದು ಸಂಜೆ ನಡೆದಿರುವಂತಹ ಘಟನೆ ಇದು. ನಿನ್ನೆಯೂ ಕೂಡ ಇದೇ ರೀತಿಯ ಭಯ ಹುಟ್ಟಿಸುವಂತ ಘಟನೆ ನಡೆದಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರ್ ಅವರು ನಮಸ್ತೆ. ಕುಮಾರ್ ಅವರು ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಕುಮಾರ್ ಅವರೇ, ಸದ್ಯ ಉಪ್ಪಿನಂಗಡಿ ಪುತ್ತೂರಿನ ಉಪ್ಪಿನಂಗಡಿ ಇಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಏನಿದೆ ಅಪ್ಡೇಟ್ಸ್ ಕುಮಾರ್ ಅವರೇ? ಸುಮಾರು 7:38 ಗಂಟೆ ಸುಮಾರಿಗೆ ಇದೊಂದು ಉಪ್ಪಿನಂಗಡಿಯ ಜಂಕ್ಷನ್ ಬಳಿ ಇರುವಂತಹ ಒಂದು ಫಾಸ್ಟ್ ಫುಡ್ ಬಳಿ ನಿಂತಿದ್ದಂತಹ ಯುವಕರ ಮೇಲೆ ಮುಸುಕುದಾರಿ ದುಷ್ಕರ್ಮಿಗಳ ತಂಡವೊಂದು ಏಕಾಏಕಿ ತಲವಾರು ದಾಳಿ ನಡೆಸಿದೆ. ಮತ್ತು ಈ ಒಂದು ದಾಳಿಯಲ್ಲಿ 3 ಯುವಕರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದು, ಇವರನ್ನು ಇದೀಗ ಪೊಲೀಸರು ಆಸ್ಪತ್ರೆಗೆ ಪುತ್ತೂರು ಹಾಗೂ ಮಂಗಳೂರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈಗಾಗಲೇ ನಿನ್ನೆ ಉಪ್ಪಿನಂಗಡಿ ಸಮೀಪದ ಇಳಂತಿಲ್ಲ ಎನ್ನುವ ಪ್ರದೇಶದಲ್ಲಿ ಒಂದು ಗುಂಪು ಇನ್ನೊಂದು ಗುಂಪಿನ ಯುವಕರ ಮೇಲೆ ದಾಳಿ ನಡೆಸಿದ್ದು, ಈ ಒಂದು ದಾಳಿಗೆ ಪ್ರತೀಕಾರವಾಗಿ ಈ ಒಂದು ದಾಳಿ ನಡೆದಿರುವಂತಹ ಸಾಧ್ಯತೆ ಇದೆ. ನಿತಿನ್. ಓಕೆ ಕುಮಾರ್ ಅವರು, ಹಾಗಾದ್ರೆ ಇದು ನಿನ್ನೆ ನಡೆದಿರುವಂತಹ ಒಂದು ಗಲಾಟೆ ಏನಿತ್ತು, ಆ ಗಲಾಟೆಗೆ ಇದು ಪ್ರತಿದಾಳಿಯಾಗಿ ನಡೆದಿರುವಂತಹ ಗಲಾಟೆ ಆಗಿರಬಹುದು ಅನ್ನುವಂತಹ ಮಾಹಿತಿ ಬಂದಿದೆಯಾ? ಪೊಲೀಸ್ ಮೂಲಕ ಹಾಗೂ ಸ್ಥಳೀಯ ಮೂಲದ ಪ್ರಕಾರ ಇದು ನಿನ್ನೆ ನಡೆದ ಘಟನೆಗೆ ರಿವೆಂಜ್ ಆಗಿ ಮಾಡಿರುವಂತಹ ಘಟನೆ ಆಗಿರುವ ಸಾಧ್ಯತೆ ಇದೆ. ಅಲ್ಲದೆ ಈ ಒಂದು ಹಲ್ಲೆಗೊಳಗಾಗಿರುವಂತಹ ವ್ಯಕ್ತಿ ಈ ಹಿಂದೆ ಉಪ್ಪಿನಂಗಡಿಯ ಜಂಕ್ಷನ್ ಬಳಿ ಮೀನು ವ್ಯಾಪಾರದ ಒಂದು ಮಳಿಗೆಯನ್ನು ಮಾಡಿದ್ರು. ಈ ಒಂದು ಮಳಿಗೆಗೆ 2 ತಿಂಗಳ ಹಿಂದೆ ಒಂದು ದುಷ್ಕರ್ಮಿಗಳ ತಂಡ ಬೆಂಕಿ ಹಚ್ಚಿ ಅದನ್ನು ನಾಶಪಡಿಸಿತ್ತು. ಆ ಬಳಿಕ ಈ ಒಂದು ಸ್ಥಳದಲ್ಲಿ ಕೆಲವು ಬೂದಿ ಮುಚ್ಚಿದ ಕೆಂಡದಂತಿದ್ದವು ಮತ್ತು ಇದೀಗ ಈ ಒಂದು ಘರ್ಷಣೆ ಇದೀಗ ಸ್ಫೋಟಗೊಂಡಿದೆ. ಸದ್ಯ ಪರಿಸ್ಥಿತಿ ಯಾವ ರೀತಿ ಇದೆ ಈಗ ಉಪ್ಪಿನಂಗಡಿಯಲ್ಲಿ? ಈಗಾಗಲೇ ಸ್ಥಳದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಅನ್ನು ನಿಯೋಜಿಸಲಾಗಿದ್ದು, ಹಿರಿಯ ಅಧಿಕಾರಿಗಳಿಗೂ ಕೂಡ ಇದೀಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮತ್ತು ಸ್ಥಳದಲ್ಲಿ ಪರಿಸ್ಥಿತಿ ಈಗ ಶಾಂತವಾಗಿದೆ. ಓಕೆ, ಧನ್ಯವಾದಗಳು ಕುಮಾರ್ ಅವರೇ ತಮ್ಮೆಲ್ಲ ಮಾಹಿತಿಗೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಉಪ್ಪಿನಂಗಡಿಯಲ್ಲಿ ಮತ್ತೆ ಅಹಿತಕರವಾಗಿರುವಂತಹ ಘಟನೆ ನಡೆದಿರುವಂತದ್ದು. ಮುಸುಕುದಾರಿ ತಂಡದಿಂದ 3 ಯುವಕರ ಮೇಲೆ ತಲವಾರು ದಾಳಿಯಾಗಿದೆ. ಅದರಲ್ಲಿ ಒಬ್ಬ ಯುವಕ ಅಶೋಕ್ ಶೆಟ್ಟಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇನ್ನಿಬ್ಬರ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿದು ಬರಲಿಕ್ಕಿದೆ.